ದೇಶೀಯ ವಿಮಾನ ಹಾರಾಟ ಅನಿವಾರ್ಯ, ಇನ್ನು ಮುಂದೆ ಕೋವಿಡ್ ನಮ್ಮ ಜೀವನದ ಒಂದು ಭಾಗ ಎನ್ನುವಂತಹ ವಿಚಾರವನ್ನ ಉಡುಪಿಯಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಅವರು ಹೇಳಿದ್ದಾರೆ. ಸಾಮಾಜಿಕ ಅಂತರ, ಮಾಸ್ಕ್ ಅನ್ನು ಧರಿಸಿಕೊಂಡು ಹಾರಾಟವನ್ನ ಮಾಡುವಂಥದ್ದು ಕಡ್ಡಾಯ, ಆರೋಗ್ಯ ತಪಾಸಣೆಯನ್ನ ಮಾಡಿಯೇ ವಿಮಾನಕ್ಕೆ ಹತ್ತಿಸುವಂತಹ ಪ್ರಕ್ರಿಯೆಗಳಾಗುತ್ತೆ. ಹೊರ ರಾಜ್ಯಗಳಿಂದ ಬರುವವರಿಗೆ 14 ದಿನಗಳ ಕ್ವಾರಂಟೈನ್ ಕಡ್ಡಾಯ, ಕ್ವಾರಂಟೈನ್ ನಿಯಮಗಳಿಗೆ ಒಪ್ಪಿ ಬರುವಂತವರು ಮಾತ್ರ ವಿಮಾನದಲ್ಲಿ ಬರ್ತಾರೆ ಎನ್ನುವಂತಹ ಮಾತುಗಳನ್ನು ಉಡುಪಿಯಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಅವರು ಹೇಳಿರುವಂಥದ್ದು. ಕೋವಿಡ್ ಇನ್ನು ಮುಂದೆ ನಮ್ಮ ಜೀವನದ ಒಂದು ಭಾಗ, ಹೀಗಾಗಿ ದೇಶೀಯ ವಿಮಾನ ಹಾರಾಟವನ್ನು ಕೂಡ ಆರಂಭ ಮಾಡಬೇಕಾಗುತ್ತೆ. ಈ ನಿಟ್ಟಿನಲ್ಲಿ ಬೇಡಿಕೆಗಳು, ಒತ್ತಡಗಳು ಕೇಳಿ ಬರ್ತಾ ಇದೆ. ಇನ್ನು ಮುಂದಕ್ಕೆ ಕೋವಿಡ್ ನಮ್ಮ ಜೀವನದ ಒಂದು ಭಾಗ ಅಂತ ಅಂದುಕೊಂಡು ನಾವು ಜೀವನವನ್ನು ಮಾಡಬೇಕು ಎನ್ನುವಂಥ ಅರ್ಥದ ಹೇಳಿಕೆಯನ್ನ ಉಡುಪಿಯಲ್ಲಿ ಕೊಟ್ಟಿದ್ದಾರೆ ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಅವರು. ಇನ್ನು ಮುಂಬೈ ಕನ್ನಡಿಗರು ಈಗ ನಮ್ಮನ್ನ ಊರಿಗೆ ಕರೆಸಿಕೊಳ್ಳಿ ಅಂತ ಒತ್ತಡವನ್ನು ಹೇರ್ತಾ ಇದ್ದಾರೆ, ಮನವಿಗಳನ್ನು ಮಾಡಿಕೊಳ್ತಾ ಇದ್ದಾರೆ. ಆ ಒಂದು ಒತ್ತಡಗಳು ಕೂಡ ಸಹಜವಾಗಿಯೇ ಇದೆ. ಊರಿಗೆ ಕರೆಸಿಕೊಳ್ಳೋದಿಕ್ಕೆ ಒತ್ತಾಯವನ್ನು ಬರುವಂಥದ್ದು ಸಹಜ, ರಾಜಕಾರಣಿಗಳಿಗೆ ಬೈಯೋದು ಕೂಡ ಸಹಜವೇ. ಮುಂಬೈನಲ್ಲಿ ಇರುವಂಥವರೆಲ್ಲರೂ ಕೂಡ ನಮ್ಮ ಸಹೋದರರೇ, ಅವರ ಕಷ್ಟಗಳ ಅರಿವು ನಮಗೂ ಕೂಡ ಇದೆ. ಒಂದಿಷ್ಟು ಪಾಸಿಟಿವ್ ಪ್ರಕರಣಗಳ ಸಂಖ್ಯೆ ಹೆಚ್ಚಾಗಬಹುದು, ಆ ಎಲ್ಲ ಸಮಸ್ಯೆಗಳನ್ನು ಎದುರಿಸೋದಕ್ಕೆ ಕೂಡ ಜಿಲ್ಲಾಡಳಿತ ಸಂಪೂರ್ಣವಾಗಿ ಸಜ್ಜಾಗಿದೆ ಎನ್ನುವಂತಹ ಮಾತುಗಳನ್ನು ಉಡುಪಿಯಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಅವರು ಹೇಳಿರುವಂಥದ್ದು. ಅನಿವಾರ್ಯವಾಗಿ ಪ್ರಾರಂಭ ಆಗುತ್ತೆ. ಅದರಲ್ಲೂ ಸೋಷಿಯಲ್ ಡಿಸ್ಟೆನ್ಸ್ ಮತ್ತು ಮುಖ ಕವಚಗಳು ಕಡ್ಡಾಯ ಮಾಡಿಕೊಂಡು ಒಂದಷ್ಟು ಟೆಸ್ಟ್ಗಳನ್ನು ಮಾಡಿ ಕಳಿಸ್ತಾರೆ. ಅನಿವಾರ್ಯ ಇದೆ. ಇವತ್ತು ದೇಶದ ಬಾಕಿಗಳ ಚಾಲನೆಗಳು ಪ್ರಾರಂಭ ಆಗಬೇಕು, ಇದು ಜೀವನ ಆಗಬೇಕು, ಇನ್ನು ಕೋವಿಡ್ ಜೀವನ ಆಗಬೇಕು. ಹಾಗಾಗಿ ಅನಿವಾರ್ಯವಾಗಿ ಇವತ್ತು ಪ್ರಾರಂಭ ಆಗ್ತದೆ. ಒಂದಷ್ಟು ನಿಯಂತ್ರಣಕ್ಕೆ ಬೇಕಾಗಿರ್ತಕ್ಕಂಥ ಕಟ್ಟುನಿಟ್ಟಿನ ಕ್ರಮಗಳನ್ನು ವಿಮಾನದಲ್ಲಿ ಬರುವವರಿಗೆ ಮಾಡ್ತದೆ ಮತ್ತು ಹೊರ ರಾಜ್ಯದಿಂದ ಬಂದವರಿಗೆ ಕಡ್ಡಾಯವಾಗಿ ಕ್ವಾರಂಟೈನ್ಗಳನ್ನು 14 ವರ್ಷ ಮಾಡಲಾಗುತ್ತೆ. ಅದನ್ನು ಒಪ್ಪಿ ಬರುವವರು ಮಾತ್ರ ವಿಮಾನಗಳಲ್ಲಿ ಬರ್ತಾರೆ. ಮಹಾರಾಷ್ಟ್ರದಲ್ಲಿ ಬಹಳ ಆತಂಕ ಆಗ್ತಾ ಇರೋದು, ನಿಮಗೂ ಬಹಳ ಒತ್ತಡ ಉಂಟು ಮಹಾರಾಷ್ಟ್ರದಿಂದ? ಸಹಜವಾಗಿದೆ. ನೋಡಿ, ನಾವು ಮೊನ್ನೆ ಲಾಕ್ಡೌನ್ ಕಡ್ಡಾಯ ಕಠಿಣ ಕ್ರಮ ತಗೊಂಡಾಗ ಬಹಳಷ್ಟು ಬೇಡಿಕೆಗಳು, ಒತ್ತಡಗಳು, ಒತ್ತಾಯಗಳು ರಾಜಕಾರಣಿಗಳಿಗೆ ಸಹಜವಾಗಿ ಅಲ್ಲಿದ್ದವರು ನಮ್ಮ ಸಹೋದರರು, ಅವರ ಕಷ್ಟಗಳು ನಮಗೆ ಗೊತ್ತಿದೆ, ಅವರ ಕಾರ್ಪಣ್ಯಗಳ ಕಷ್ಟಗಳು ನಮಗೆ ಗೊತ್ತಿದೆ. ಅವರ ಕಣ್ಣೀರಲ್ಲಿರ್ತಕ್ಕಂಥ ಸಮಸ್ಯೆಗಳು ನಾವು ಅವರಿಗೆ ಸ್ಪಂದನಗಳನ್ನು ಕೊಡಬೇಕಾಗಿದೆ, ಅನಿವಾರ್ಯತೆ ನಮಗೂ ಇದೆ, ಸರ್ಕಾರಕ್ಕೆ. ಹಾಗೆ ಒಂದಷ್ಟು ಕಷ್ಟ ಆದರೂ ನಾವು ವ್ಯವಸ್ಥೆಗಳನ್ನು ಮಾಡ್ಕೊಂಡು ಬರ್ತೇವೆ. ಆದರೆ ಒಂದಷ್ಟು ಸಂಖ್ಯೆಗಳು ಜಾಸ್ತಿ ಆಗಬಹುದು ಈಗಿನ ಪ್ರಕ್ರಿಯೆ ಪ್ರಕಾರ. ಆದರೆ ಇದಕ್ಕೆ ಪೂರ್ಣವಾಗಿ ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲಾಡಳಿತ ವ್ಯವಸ್ಥೆ